ಮಂಗಳೂರಿನ ಬಿಕರ್ನಕಟ್ಟೆ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವವು ಜನವರಿ 14ರಿಂದ 15ರ ತನಕ ನಡೆಯಲಿದೆ ಎಂದು ಓಸಿಡಿ ವಂದನೀಯ ವಿಲ್ಫ್ರೆಡ್ ರೋಡಿಗ್ರಾಸ್ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಲಯೇಸುವಿನ ಹಬ್ಬವನ್ನು 2 ದಿನ ಕಾಲ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು. 2 ದಿನ ವಿವಿಧ ಪೂಜೆಗಳು ನಡೆಯಲಿದೆ ಎಂದು ತಿಳಿಸಿದರು. ಇಲ್ಲಿ ಜನವರಿ 14 ಮತ್ತು 15ರಂದು ನಡೆಯುವ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವದ ಕಾರ್ಯಕ್ರಮಗಳು ನಾಳೆ ಸಾಯಂಕಾಲ ಅಂದರೆ ಜನವರಿ 4ರಂದಲೇ ಆರಂಭಗೊಳ್ಳಲಿವೆ. ಈ ಪ್ರತ್ಯೇಕವಾಗಿ ಆಧ್ಯಾತ್ಮಿಕ ಸಿದ್ಧತೆ 5ರಿಂದ ನಡೆಯುವುದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇಲ್ಲಿ ಬೇರೆ ಬೇರೆ ಭಕ್ತಿ ಕಾರ್ಯಕ್ರಮಗಳಿರುವು, ಪೂಜಾ ವಿಧಿಗಳಿರುವು. ಆದ್ದರಿಂದ ಮಧ್ಯಾಹ್ನ ಈ 9 ದಿನಗಳಲ್ಲಿ ಹಾಗೂ ಹಬ್ಬದ ಕೊನೆ ದಿನ 15ನೇ ತಾರೀಕಿನಲ್ಲಿ ಜನರಿಗೆ, ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೀಡುವುದರಿಂದ ನಾಳೆ 4ನೇ ತಾರೀಕಿನಂದು ಸಾಯಂಕಾಲ ಹೊರೆ ಕಾಣಿಕೆ ಮೆರವಣಿಗೆಯನ್ನು ನಾವು ಏರ್ಪಡಿಸಿದ್ದೇವೆ. ಈ ವೇಳೆ ವಂದನೀಯ ಪ್ರಕಾಶ್ ಡಿಕ್ಕುನ್ನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.